ವೇದಿಕೆ ಅಲಂಕಾರ ಶಾಮಿಯಾನ ಉದ್ಯಮಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಪುಗರ್ತೆ ಪಡೆಯಿನ ಯುಬಿಎಂ ಅರೇಂಜರ್ಸ್ ದ ಮಾಲಕೇರು ರಹೀಂ ಉಚ್ಚಿಲ್ರು ಇತ್ತೆ ಗೃಹೋಪಯೋಗಿ ವಸ್ತುಲೆದ ಮಾರಾಟ ಮಾಡಿಗೆಯನ್ನು ಶುರು ಮಾಡಿದ್ದು ಹೊಸ ಸಾಹಸಗು ಕೈಪಾರ್ದೇರು. ಲಾಕ್ಡೌನ್ ಪೊರ್ತು ತನ್ನ ಧರ್ಮಪತ್ನಿ ಕೊರ್ನ ಯೋಚನೆ ದಂಚ ಉಚ್ಚಿಲ ಪೇಂಟೆಡ್ ಆರ್ಎನ್ ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ ಪನ್ಪಿ ಮಡಿಗೆನು ಕಿನ್ಯ ಮಟ್ಟಡು ಶುರು ಮಾಡಿದ್ದು ಜನಮಾನಿಲಿನ ಬೇಡಿಕೆ ದಂಚ ಕಿನ್ಯ ಮಡಿಗೆನು ಮಲ್ಲ ಮಟ್ಟಡು ಮಲ್ಪೆರೆ ಯೋಚನೆ ಪಾಡುಂದೇರು. ಈ ನಿಟ್ಟಿಡು ಹೊಸ ಮಳಿಗೆ ಆರ್ಎನ್ ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ ದ ಬ್ರೋಷರ್ ಬಿಡುಗಡೆ ಲೇಸ್ ಶುಕ್ರವಾರ ಗಣ್ಯರ ಸೇರಿಗೆ ನಡೆದನು. ಫಲಾ ಎಜುಕೇಷನ್ ಸೊಸೈಟಿದ ಅಧ್ಯಕ್ಷರು ಹಾಜಿ ಯುಬಿ ಮೊಹಮ್ಮದ್ ಆರ್ಎನ್ ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ ಮಳಿಗೆದ ಬ್ರೋಷರ್ನು ಬಿಡುಗಡೆ ಮಾಡಿದ್ದು ಹೊಸ ಉದ್ಯಮ ಗ್ರಾಹಕರ್ನ ಉಡಲ್ಗೆಂದದು ಎಡ್ಡೆ ಅಭಿವೃದ್ಧಿ ಆವಡ್ ಮಾಡದು ಹಾರೈಕೆ ಮಾಡ್ತೇರು. അസ്സലാമലൈക്കും. ഈ ആർഎൻ കളക്ഷൻ ഇത് നമ്മുടെ നാട്ടിലേക്ക് പുതിയതായിട്ട് വന്നത് നല്ല ഒരു വിശേഷമായ ഒരു കച്ചവടമെല്ലാം ആക്കുവാനൊക്കെ ഒരു നിയത്താക്കി തുടങ്ങിയത് ഇൻഷാ അല്ലാഹ് എല്ലാവരിലേക്ക് സഹകരിക്കണമെന്ന് കേട്ടോ. ಸಾಮಾಜಿಕ ಮುಖಂಡರು ಇರ್ಷಾದ್ ಅಜ್ನಡ್ಕ, ಸೋಮೇಶ್ವರ ಪುರಸಭೆ ಮಾಜಿ ಅಧ್ಯಕ್ಷರು ರಾಜೇಶ್ ಹುಚ್ಚಿಲ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ ಶುಭ ಹಾರೈಕೆದ ಪಾತ್ರ ಪಂಡರು. ಆರ್ಎನ್ ಕಲೆಕ್ಷನ್ ಉಚ್ಚಿಲದ ಈ ಒಂದು ಪರಿಸರದಲ್ಲಿ ಒಂದು ಅತ್ಯಾಕರ್ಷಣವಾದಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯು ಈ ಪ್ರದೇಶಕ್ಕೆ ಒಂದು ಅವಶ್ಯಕತೆ ಇದ್ದು ಗ್ರಾಹಕರಿಗೆ ಉತ್ತಮ ಸರ್ವಿಸನ್ನು ಕೊಡುತ್ತಾ ಮುಂದಕ್ಕೂ ಈ ಒಂದು ಸಂಸ್ಥೆಯು ಬೆಳೆಯಲೆಂದು ಶುಭ ಹಾರೈಸ್ತಾ ಇದ್ದೇನೆ. ಈ ಹುಚ್ಚಿಲ ಪರಿಸರದಲ್ಲಿ ಹೊಸದಾಗಿ ಆರಂಭಗೊಂಡಂಥ ಆರ್ಎನ್ ಕಲೆಕ್ಷನ್ಸ್ ಮತ್ತು ಮಾರ್ಕೆಟಿಂಗ್ ಒಂದು ವ್ಯವಸ್ಥೆಯ ಉದ್ದೇಶ ನನ್ನ ಪ್ರಕಾರ ಏನಾಗಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಉಚ್ಚಿಲ, ಬೀರಿ, ಸಂಕೋಳಿಗೆ, ಅದೇ ರೀತಿ ತಲಪಾಡಿ, ಕೆಸಿ ರೋಡ್ ಪರಿಸರದ ಎಲ್ಲ ನಾಗರಿಕ ಬಂಧುಗಳು ಒಂದು ಮನೆ ಬಳಕೆಗೆ ಆಗುವಂಥ ವಸ್ತುಗಳು, ಅದೇ ರೀತಿ ಸ್ವಂತಕ್ಕೆ ಆಗುವಂಥ ವಸ್ತುಗಳನ್ನು ಖರೀದಿಸಬೇಕಿದ್ರೆ ನಾವು ಮಂಗಳೂರು ಕಡೆ ಹೋಗಬೇಕು. ಮಂಗಳೂರು ಕಡೆ ಹೋಗಬೇಕಿದ್ರೆ ಸುಮಾರು ಒಂದು 10 ಕಿಲೋಮೀಟ್ರ್ ಅಂತರ ಇರ್ತದೆ. ಅದೇ ರೀತಿ ನಮ್ಮ ಊರಲ್ಲೇ ಈ ಒಂದು ಮಳಿಗೆ ಸ್ಟಾರ್ಟ್ ಆಗಬೇಕಿದ್ರೆ ನಮ್ಮ ಊರಿಗೆಲ್ಲ ಅದು ಹೆಮ್ಮೆ ವಿಚಾರ. ಯಾಕಂತೇಳಿದರೆ ಮನೆಯಿಂದ ಮಾರ್ಗಕ್ಕೆ ಕಾಲಿಡುವಾಗಲೇ ಇದು ಸಿಗ್ತದೆ. ಅದು ಕೂಡ ಮಂಗಳೂರಲ್ಲಿ ಸಿಗುವಂಥ ರೇಟಿಗಿಂತ ಕಡಿಮೆ ಬೆಲೆ ಸಿಗ್ತದೆ ಅಂತೇಳಿ ಜನರ ನಂಬಿಕೆ, ಅದೇ ರೀತಿ ಜನರು ಕೊಟ್ಟಂಥ ಆ ಭರವಸೆ. ದಿನನಿತ್ಯ ನಾವು ಓಡಾಡುವ ಚಲನವಲನ ಮಾಡುವಂಥ ಈ ಸಂದರ್ಭದಲ್ಲಿ ಸುಮಾರು ಕೇರಳದಿಂದ ಈಚೆಗೆ ಬರುವಾಗ ಪ್ರಪ್ರಥಮವಾಗಿ ಸಿಗುವಂಥದ್ದೇ ಆರ್ಎನ್ ಕಲೆಕ್ಷನ್. ಇದು ಸಂತೋಷಕರ ವಿಚಾರ. ಯಾಕಂತೇಳಿ ನಮ್ಮ ಊರಿಗೆ ಒಂದು ಹೆಮ್ಮೆ. ನಮ್ಮ ಊರಿಂದ ಇಲ್ಲಿಂದ ನಾವು ಉಚ್ಚಿಲ ಅಂತ ಹೇಳಿದರೆ ಒಂದು ಗಡಿನಾಡ ಪ್ರದೇಶ ಅಂತ ಹೇಳ್ಬೋದು, ತಲಪಾಡಿ, ಉಚ್ಚಿಲ ಎಲ್ಲ. ಆ ಸಂದರ್ಭದಲ್ಲಿ ನಾವೊಂದು ಅರ್ಜೆಂಟಿಗೆ ಇವತ್ತೊಂದು ಕಾರ್ಯಕ್ರಮ ಆಗ್ತಾಯಿದೆ, ಇನ್ನು ಮನೆ ಒಕ್ಕಲಾಗ್ತಾ ಇದೆ, ಅದೇ ರೀತಿ ಒಂದು ಮದುವೆ ಕಾರ್ಯಕ್ರಮ ಆಗ್ತಾ ಇದೆ. ಆ ಮದುವೆ ಕಾರ್ಯಕ್ರಮಕ್ಕೆ ಒಂದು ಗಿಫ್ಟ್ ಇಡಬೇಕು. ಆದರೆ ನಾವು ಹೋಗಬೇಕಿದ್ರೆ, ಮಂಗಳೂರಿಗೆ ಹೋಗಿ ಬರಬೇಕಿದ್ರೆ ಒಂದು ಗಂಟೆ ಕಾಲಾವಕಾಶ ಸಿಗ್ತದೆ. ಇದೇ ಇಲ್ಲಿ ಊರಲ್ಲಿ ತೆಗೆದುಕೊಂಡು ಹೋದರೆ ಒಂದು 10 ಮಿನಿಟಲ್ಲಿ ಅದೇ ಮದುವೆಗೆ ಹೋಗಲಿಕ್ಕೆ ಆಗ್ತದೆ. ಅಂಥದ್ದು ಒಳ್ಳೆಯ ವಿಚಾರ. ಈ ಆರ್ಎನ್ ಕಲೆಕ್ಷನ್ಸ ಎಲ್ಲ ಮಾಲಕರು, ಅದೇ ರೀತಿ ಅವರ ಕುಟುಂಬಸ್ಥರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಇನ್ನು ಮುಂದೆ ಯಾವುದೇ ಒಂದು ನಿಮ್ಮ ಮನೆ ಬಳಕೆ ಕೆಲಸಕ್ಕೆ ಆಗುವಂಥ ವಸ್ತುಗಳು, ಅದೇ ರೀತಿ ಸ್ವಂತಕ್ಕೆ ಆಗುವಂಥ ವಸ್ತುಗಳು ಬೇಕಿದ್ದರೆ ಆರ್ಎನ್ ಕಲೆಕ್ಷನ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ತಗೊಳ್ಳಿ. ಅದೇ ರೀತಿ ಅವರು ಹೇಳಿದರು, ಮಾಲಕರು ಹೇಳಿದರು, ಒಂದು 2,000ದ್ದು ಏನಾದ್ರು ತೆಗೆದ್ರೆ ಪುನಃ ಅದಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೇನೆ ಅಂತೇಳಿ. ಅದು ಕೂಡ ನಮ್ಮ ಊರಿನವರಿಗೆ ಒಂದು ಹೆಮ್ಮೆಯ ವಿಚಾರ. ಅದೇ ಕೂಡ ನಾನು ಅನುಭವದ ಮಾತು ಹೇಳ್ತೇನೆ, ನಾನು ಕೂಡ ತಗೊಂಡು ಹೋಗಿದ್ದೇನೆ. ಅದಕ್ಕೆ ನಿಮಗೂ ಕೂಡ ಎಲ್ಲರಿಗೂ ಕೂಡ ಶುಭ ಆಗಲಿ, ಈ ಮಳೆಗೆ ನಮಗೆಲ್ಲ ಸದುಪಯೋಗ ಆಗಲಿ ಅನ್ನುವ ಮಾತನ್ನು ಹೇಳ್ತಾ ಇದಕ್ಕೆ ನಾನು ಶುಭವನ್ನು ಕೊಡ್ತೇನೆ. ವ್ಯಾಪಾರೋದ್ಯಮದಲ್ಲಿ ನಮಗೆ ಅತ್ಯಂತ ಒಂದು ಉತ್ತಮವಾದಂಥ ಉದ್ಯಮಿ ಅಂತ ಹೇಳಿದರೆ ಈ ಜವಳಿ ಉದ್ಯಮಿ. ಈ ಒಂದು ಪರಿಸರದಲ್ಲಿ ನಮ್ಮ ರಹೀಂ ಉಚ್ಚಿಲ್ರವರೊಂದು ಮಾಲಕತ್ವದಲ್ಲಿ ಇವತ್ತು ಅವರ ಮಡದಿಗೋಸ್ಕರ ಈ ಒಂದು
ಮಳಿಗೆಯನ್ನು ಇವತ್ತು ಪ್ರಾರಂಭಿಸಿದ್ದಾರೆ. ನಿಜವಾಗಿ ಇದೊಂದು ಹೆಮ್ಮೆಯ ವಿಷಯ ಯಾಕೆಂತ ಹೇಳಿದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಬೇಕಾದಷ್ಟು ಜವಳಿ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಇವತ್ತೊಂದು ಕೊರೋನಾ ಸಂಕಷ್ಟದಲ್ಲಿ ಕೂಡ ಅವರು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಇದು ನಮಗೆಲ್ಲ ತಿಳಿದಂಥ ವಿಷಯ. ಈ ಒಂದು ಪರಿಸರದಲ್ಲಿ ಈ ಒಂದು ಮಳಿಗೆಯನ್ನು ಪ್ರಾರಂಭಿಸಿದ್ದು ಇಲ್ಲಿಯ ಜನರಿಗೆ ಬಹಳಷ್ಟು ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ ಈಗ ನಾನು ನೋಡಿದೆ ಇದರ ಸುತ್ತ ನಾನು ತಿರುಗಿ ಬಂದಾಗ ಇದರಲ್ಲಿ ಆವಾಜ, ಈಗ ನಾವೆಲ್ಲರೂ ಕೂಡ ದಿನನಿತ್ಯ ಯೂಸ್ ಮಾಡುವಂಥ ಟಾಪ್ಸ್, ಕುರ್ತೀಸ್, ಇದು ನಾನು ಕೂಡ ಯೂಸ್ ಮಾಡ್ತೇನೆ. ಹೆಚ್ಚಿನವರು ಈಗ ಬ್ರ್ಯಾಂಡೆಡ್ ಐಟಮ್ಗೆ ಮಾರು ಹೋಗ್ತಾರೆ. ಇದರಲ್ಲಿರತಕ್ಕಂಥ ಆವಾಜ ಆಗಿರ್ಬೋದು, ಬೀಬಾ, ಇಸಿತ್ವ ಅನ್ನುವಂಥ ಕುರ್ತೀಸ್ ಇದೆ. ಇದು ಬಹಳಷ್ಟು ಕಡಿಮೆ ದರದಲ್ಲಿ ಇವತ್ತು ಇಲ್ಲಿ ಸಿಗ್ತಾ ಇದೆ. ಇನ್ನೊಂದು ನಮ್ಮ ಇವರಿಗೆ ಮಕ್ಕಳಿಗೋಸ್ಕರ, ಚಿಕ್ಕ ಮಕ್ಕಳಿಗೋಸ್ಕರ ಇರತಕ್ಕಂಥ ಒಂದು ಯಾವುದು ಕಿಡ್ಲಿ ಬೋ ಮತ್ತು ಡಾಲಿ ಅಂತೇಳಿ, ಇದು ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಬ್ರ್ಯಾಂಡ್. ಇದನ್ನು ಇವತ್ತು ನಾನು ನೋಡ್ತಾ ಇರೋ ಪ್ರಕಾರ ನಾವು ಹೊರಗೆ ಹೋದಾಗ 1000ಅಲ್ಲಿ ಇರ್ತಕ್ಕಂಥ ಒಂದು ಐಟಮ್ ಇವತ್ತು 500ಗೆಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ. ಭಾಳಷ್ಟು ಖುಷಿ ಆಗ್ತಿದೆ. ಯಾಕೆಂತ ಹೇಳಿದರೆ ನಮ್ಮ ಈ ಒಂದು ಪರಿಸರದಲ್ಲಿ ಇಷ್ಟು ನಮ್ಮ ತಲಪಾಡಿ, ಗಿನ್ಯ ಮತ್ತು ಕೋಟೆಕಾರು, ಸೋಮೇಶ್ವರ ಇಂಥ ಪರಿಸರದಲ್ಲಿ ಇಂಥ ಒಂದು ಹೈವೇ ಸಮೀಪದಲ್ಲಿ ಇಂಥ ಒಂದು ಮಳಿಗೆ ಇರೋದು ನಿಜವಾಗಿ ಎಲ್ಲರಿಗೂ ಕೂಡ ಒಂದು ಸಂತೋಷ ಇರತಕ್ಕಂಥ ವಿಷಯ. ನಾವು ಯಾವುದೇ ಒಂದು ಮದುವೆಯ ಸಮಾರಂಭಕ್ಕೆ ಹೋಗಬೇಕಾದ್ರೆ ಅರ್ಜೆಂಟಾಗಿ ನಾವು ಹೆಚ್ಚಾಗಿ ಅವಲಂಬಿಸಿದ್ದು ಮಂಗಳೂರನ್ನು, ಇನ್ನು ಬಿಟ್ಟರೆ ತೊಕ್ಕೊಟ್ಟನ್ನು. ಆದರೆ ಈ ಒಂದು ಪರಿಸರದಲ್ಲಿ ಹತ್ತಿರದಲ್ಲಿ ನಮಗೆ ತಲಪಾಡಿಗಿದ್ದು ಭಾಳಷ್ಟು ಹತ್ತಿರ. ನಾವು ಬೇಕಾದಾಗ ಬಂದು ಏನು ಬೇಕಂತ ಐಟಮನ್ನು ಕೊಂಡುಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂಥ ಒಂದು ಶಾಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಇಲ್ಲಿ ನಾನೀಗ ನೋಡಿದಂಥ ಕೆಲವು ಬ್ರ್ಯಾಂಡೆಡ್ ಐಟಮ್ಸ್, ಅದು ಕೂಲಿಂಗ್ ಗ್ಲಾಸ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಇನ್ನು ಶೂಸ್ ಆಗಿರ್ಬೋದು, ಮಕ್ಕಳ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಹಲವಾರು ಸೀರೆಗಳನ್ನು ಕೂಡ ಈಗ ನೋಡಿದೆ. ಒಳ್ಳೆಯ ಒಂದು ಉತ್ತಮ ರೀತಿಯಂಥ ಸಾರಿಗಳಿದೆ. ನಾನು ಅವರಿಗೆ ಇನ್ನೊಂದು ಸಜೆಸ್ಟ್ ಮಾಡ್ತೇನೆ. ಏನು ನಾವು ಇವತ್ತು ಲಿನೆನ್ ಸಾರಿಯನ್ನು ಉಪಯೋಗಿಸ್ತೇವೆ, ಪೊಲಿಟಿಷಿಯನ್ಗೆ ಬೇಕಾದಂಥ ಖಾದಿ ಸಾರಿಯನ್ನು ಉಪಯೋಗಿಸ್ತೇವೆ. ಇದನ್ನೆಲ್ಲ ನೀವು ಹೆಚ್ಚಿನ ಪ್ರಮಾಣದಲ್ಲಿ ತಂದರೆ ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ಪೊಲಿಟಿಷಿಯನ್ ಹೆಣ್ಮಕ್ಳಿಗೆ ಕೂಡ ಇದು ಬಹಳಷ್ಟು ಉಪಯೋಗ ಆಗ್ತದೆ. ಯಾಕೆಂತೇಳಿದರೆ ಹೆಚ್ಚಿನ ಪೊಲಿಟಿಕ್ಸ್ನಲ್ಲಿ ಇರೋರೆಲ್ಲರೂ ಕೂಡ ಖಾದಿಯನ್ನೇ ಅವಲಂಬಿಸ್ತಾರೆ, ಇನ್ನು ಲಿನೆನನ್ನು ಉಪಯೋಗಿಸ್ತಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ತಂದರೆ ಖಂಡಿತವಾಗಿ ನಾವು ಕೂಡ ಕೆಲವರಿಗೆ ಇದನ್ನು ಸಜೆಸ್ಟ್ ಮಾಡಲಿಕ್ಕಾಗುತ್ತೆ. ಇಲ್ಲಿ ಒಂದು ಶಾಪ್ ಇದೆ, ಇಂಥ ಶಾಪಲ್ಲಿ ಕಡಿಮೆ ದರದಲ್ಲಿ ಇಂಥ ಒಂದು ಸೀರೆಗಳು ಸಿಗುತ್ತೆ ಅನ್ನುವಂಥ ಮಾತನ್ನುಗಳು ಅವರಿಗೆ ಹೇಳಲಿಕ್ಕೆ ಆಗ್ತದೆ. ಇದರಿಂದ ಅವರಿಗೂ ಕೂಡ, ನಮ್ಮ ಮಹಿಳೆಯರು ಕೂಡ ಇದರಿಂದ ಉಪಯೋಗ ಆಗುತ್ತೆ. ಇನ್ನು ಈಗಾಗಲೇ ನಾನು ಕೇಳಿದೆ, ಇವರು ಏನೋ ಒಂದು ಸ್ಕೀಮ್ ಮಾಡ್ತಾ ಇದ್ದಾರಂತೆ. ಬಹುಶಃ ನನಗೆ ಅದರ ಕರೆಕ್ಟ್ ವಿಷಯ ಗೊತ್ತಿಲ್ಲ. ಏನೋ ಸ್ಕೀಮ್ನ ಮೂಲಕ ನಾವು ಹಣವನ್ನು ಕಟ್ಟಿ ಅದರಲ್ಲಿ ನಾವು ಬೇಕಾದಂಥ ವಸ್ತುವನ್ನು ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ಕೂಡ ಇವತ್ತು ಇದೆ. ಯಾಕೆಂದರೆ ನಮಗೆ ಒಮ್ಮೆಲೆ ಹೆಣ್ಮಕ್ಳು ಏನಿದ್ರು ಆರ್ಥಿಕವಾಗಿ ಯಾವತ್ತು ಹಿಂದೆ ಇರ್ತೇವೆ. ಯಾಕೆಂದರೆ ಯಾವತ್ತು ಗಂಡನಿಂದ ಹಣವನ್ನು ಪಡೆದ ನಾವು ಪರ್ಚೇಸ್ ಮಾಡುವಂಥವ್ರು. ಆದ್ದರಿಂದ ನಮಗೆ ಇವತ್ತು ಹೆಣ್ಮಕ್ಕಳಿಗೆ ಇಂಥ ಒಂದು ಕಡಿಮೆ ದರದಲ್ಲಿ ಈ ಒಂದು ವ್ಯವಸ್ಥೆಯ ಸ್ಕೀಮನ್ನು ಕಟ್ಕೊಂಡು ಏನಾದರೂ ಮಾಡಿದರೆ ಇದು ನಮಗೆ ಕೂಡ, ನಮ್ಮ ಮಹಿಳೆಯರಿಗೆ ಭಾಳಷ್ಟು ಉಪಕಾರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದರ ಸದುಪಯೋಗವನ್ನು ನಮ್ಮ ಪರಿಸರದ ಎಲ್ಲ ಮಹಿಳೆಯರು ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇದು ಮಾತ್ರ ಅಲ್ಲ, ಇನ್ನಷ್ಟು ಇಂತಹ ಮಳಿಗೆಗಳನ್ನು ತೆರೆಯುವಂತಾಗಲಿ. ಅವರಿಗೆ ಆ ಒಂದು ಕುಟುಂಬಕ್ಕೆ, ಅವರ ಕುಟುಂಬಕ್ಕೆ ದೇವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೂಡ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆರ್ಯನ್ ಕಲೆಕ್ಷನ್ ಪನ್ಪಿನಂಚಿನ ಒಂಜಿ ಜವಳಿ ಮಳಿಗೆ ಒಂದು ರಹೀಮ್ ಉಚಿಲ್ ಮೇರ್ನ ನೇತೃತ್ವಡು ಇನಿ ಮುಲ್ಪ ಉದ್ಘಾಟನೆ ಆತಂಡು. ಭಾರಿ ಖುಷಿತ ವಿಷಯ ಪಂಡ ನಂಗೆ ಇನಿ ಒವೇ ವಸ್ತು ದೆತ ನೋಡಿದಾಂಡ ಕುಡ್ಲಕ್ಕೆ ಪೋಪಿನಂಚಿನ ಪರಿಸ್ಥಿತಿ ಆತಂಡು. ಅಂಡ ಈ ಒಂಜಿ ಜವಳಿದ ಶಾಪ್ ನಂಗೆ ಪ್ರತಿ ಒಂಜಿ ಬೋಡೈನಂಚಿನ ಕ್ರೀಮ್ ಉಪ್ಪಡು, ಸೋಪ್ ಉಪ್ಪಡು, ಅತ್ರ ಕುಂಟು ಉಪ್ಪಡು ಮಾತೆಲ್ಲ ಒಂಜೇ ನೆಟ್ಟು ತಿಕ್ಕುನಂಚಿನ ಒಂದು ವ್ಯವಸ್ಥೆ ಉಂಡು. ಅವತ್ತಂದೆ ನಮಗೆ ಕುಡ್ಲಕ್ಕೆ ಪೋಂಡ ನೆಡ್ದು ಡಬಲ್ ರೇಟ್ ನಮ್ಮ ಒಂದು ಡ್ರೆಸ್ ಉಪ್ಪಡು ಬಾಕಿ ಒವು ವಸ್ತ್ರ ದೆತ ನೋಡಾವು ಆತ ಕಮ್ಮಿಡು ಈ ಒಂಜಿ ಜವಳಿದ ಅಂಗಡಿ ನಮಗೆ ತಿಕ್ಕುಂಡು ಪನಿಯರೆ ಮಸ್ತ್ ಖುಷಿ ಅವನುಂಡು. ಅವತ್ತಂದು ನಂಗೆ ಮಸ್ತ್ ಟೈಮ್ಲ ಒರಿ ಉಂಡು ದಯಪಂಡ ನಮಗೆ ಒವೇ ಸಾಮಾನ್ಯ ತಂಡ ನಮ್ಮ ಇನಿ ಕುಡ್ಲ ಪೋಪಿನಂಚಿನ ವ್ಯವಸ್ಥೆ ಅಂಡ ಈ ಊರ್ದಕ್ಲು ಈ ಉಪಯೋಗನು ಮಾತೆಲ್ಲ ಪಡೆವಡು ಪಂಡದಕ್ಕೇನು ಒಂದುಂಡೆ ದಯಪಂಡ ಪ್ರತಿ ಒಂಜಿ ವಸ್ತುಲ ಮುಲ್ಪ ಉಪ್ಪುನಾಗ ನಮ್ಮ ಕುಡ್ಲಕ್ಕೆ ಪೋಪಿನಂಚಿನ ಅಗತ್ಯ ಇಜ್ಜಿ. ಅವತ್ತಂದೆ ಒವೇ ವಸ್ತುಗಳ ನಮಕ್ ಜಾಸ್ತಿ ರೇಟ್ ಇಜ್ಜಿ. ಏನು ಒಂಜಿ 2-3 ಡ್ರೆಸ್ಸುಯೇ ಅವೇ ಡ್ರೆಸ್ನ ಕುಡ್ಲಕ್ಕೆ ಪೋಂಡ 1,000-2,000 ಉಂಡು. ಅಂಡ ಮೂಲು 400-500 ರೂಪಾಯಿಗೆ ಅವೇ ಡ್ರೆಸ್ ತಿಕ್ಕೊಂದುಂಡು. ಅವತ್ತಂದೆ ಪಿರೊಂಜಿ ಖುಷಿತ ವಿಷಯ ಪಂಡ ನಮಕಿನಿ ಹೊರನೇ ಕಾಸು ಕೊರ್ದು ಒಂಜಿ ವಸ್ತುನ ದೆತ್ತೊಂದಂಚಾರ ಸಾಧ್ಯ ಇಜ್ಜಿ ಕೆಲವೇರಿಗೆ ಆಯ್ಕೆ ಬೋರ್ಡ್ ಅದು ಮಕ್ಕಳು ದಾದಪ್ಪಂತ ಮಂಡ ಸ್ಕೀಮು ದಂಚಿನ ವ್ಯವಸ್ಥೆ ವಾರೋಗಿ ಈತು ಕಟ್ಟದು ನಮಕ್ ಬೋಡಾಯಿನಂಚಿನ ಒಂಜಿ ವಸ್ತುಲೇನು ಪತ್ತೊಂದು ಪೋಲಿ ಅಂಚಿನ ಒಂಜಿ ಎಡ್ಡೆ ಒಂಜಿ ಕೆಲಸಲ್ಲ ಈ ಜವಳಿ ಶಾಪ್ದಕ್ಲು ಮಲ್ತೊಂದುಲ್ಲೇರು ಅಂಚತ್ರ ಮಾತಿರ್ಲ ಈ ಜವಳಿ ಶಾಪ್ದ ಒಂಜಿ ಉಪಯೋಗನು ಪಡೆವಡು ಪಂದು ನಿಕಲ ಮಾತಾಡಲ್ಲ ವಿನಂತಿ ಬಂತೊಂದುಲ್ಲೆ. ಸಾಮಾಜಿಕ ಕಾರ್ಯಕರ್ತರು ಸಲಾಂ ಉಚ್ಚಿಲ್ ಪ್ರಾಸ್ತಾವಿಕವಾದ ಪಾತ್ರರಂದು ಹೊಸ ಉದ್ಯಮಗ ಮಾತಿರ್ಲ ಬೆರಿತಾಂಗಿ ಕೊರಡು ಪಂಡದು ವಿನಂತಿ ಮಲ್ತೊಂಡೇರು. ಆರ್ಯನ್ ಕಲೆಕ್ಷನ್ ಅಂಡ್ ಮಾರ್ಕೆಟ್
ಉಚ್ಚಿಲದ ಅತ್ಯಾಕರ್ಷಕ ಮಳಿಗೆ ಆರ್.ಎನ್. ಕಲೆಕ್ಷನ್ ಮತ್ತು ಮಾರ್ಕೆಟ್, ಈ ಒಂದೇ ಮಳಿಗೆಯಲ್ಲಿ ಎಲ್ಲ ಗೃಹ ಬಳಕೆಯ ಮತ್ತು ದಿನ ಬಳಕೆಯ ಅತ್ಯಾಧುನಿಕ ಮಳಿಗೆಯಾಗಿ ಉಚ್ಚಿಲದಲ್ಲಿ ಆರಂಭಗೊಂಡಂತಹ ಆರ್.ಎನ್. ಕಲೆಕ್ಷನ್ ಮಾರ್ಕೆಟ್ ಇದರ ಪ್ರಾಡಕ್ಟ್ನ ಎಲ್ಲ ಬ್ರ್ಯಾಂಡೆಡ್ನ ಅನಾವರಣ ಹಾಗೂ ಪ್ರಮೋಟ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಹಲವಾರು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳು, ಚಿಂತಕರು, ಸಮಾಜ ಸೇವಕರು, ಹಲವಾರು ನಮ್ಮ ಮಳಿಗೆಯ ಹಿತೈಷಿಗಳು ಬಂದಿದ್ದಾರೆ. ನಾನು ಅವರನ್ನು ಈ ಮಳಿಗೆಯ ಮಾಲಕರ ಪರವಾಗಿ ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ಪ್ರಕಾರ ಈ ಮಳಿಗೆ ಏನಿದೆ ಉಚ್ಚಿಲ ಪರಿಸರದಲ್ಲಿ ಕೇವಲ ಒಂದೇ ಐಟಮಿಗೆ ಸೀಮಿತವಾದ ಮಳಿಗೆ ಅಲ್ಲ. ದಿನಬಳಕೆಯ ಪ್ರತಿಯೊಂದು ಸಾಮಾನು ಇಲ್ಲಿ ಲಭ್ಯವಾಗಿರುತ್ತದೆ. ಎಲ್ಲರೂ ಈ ಒಂದು ಅವಕಾಶವನ್ನು ಸುವರ್ಣಾವಕಾಶವನ್ನು ಉಪಯೋಗಿಸಿಕೊಂಡು ಈ ಮಳಿಗೆಯನ್ನು ಇನ್ನಷ್ಟು ಉತ್ತಮ ಗುಣಮಟ್ಟದ ಸಾಮಾನುಗಳನ್ನು ಪಡೆದುಕೊಂಡು ಇದರ ಬೆಳವಣಿಗೆಯಲ್ಲಿ ಕೈ ಜೋಡಿಸಬೇಕೆಂದು ನಾನು ಹೇಳ್ತಾ, ನಿವೃತ್ತ ಮುಖ್ಯ ಶಿಕ್ಷಕರು ರೋಹಿತಾಶ್ವ, ಅನಿವಾಸಿ ಭಾರತೀಯರು ಇಸ್ಮಾಯಿಲ್ ಇಬ್ರಾಹಿಂ, ಶಬೀರ್ ಉಚ್ಚಿಲ್, ನಿಫ್ಜಾ, ನೌಶಿನ್ ಫಾತಿಮಾ ಉಳ್ಳಾಲ ಬೊಕ್ಕ ಬಾಕಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇದ್ದರು. ಆರ್.ಎನ್. ಕಲೆಕ್ಷನ್ ಆ್ಯಂಡ್ ಮಾರ್ಕೆಟ್ ನಮ್ಮ ಈ ಸೋಮೇಶ್ವರ ಉಚ್ಚಿಲ ಬಸ್ ಸ್ಟ್ಯಾಂಡ್ ಉಚ್ಚಿಲ ಪರಿಸರದಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳ ಒಂದು ಸಮಗ್ರ ಸಂಗ್ರಹ ಇಲ್ಲಿದೆ. ಬಹುಶಃ ಇವತ್ತೆಲ್ಲ ಈ ಬ್ರ್ಯಾಂಡೆಡ್ ವಸ್ತುಗಳನ್ನು ಖರೀದಿ ಮಾಡಬೇಕಿದ್ರೂ ಪೇಟೆಗೆ ಹೋಗುವಂತಹ ವ್ಯವಸ್ಥೆ ಇರುವಂಥ ಈ ಸಮಯದಲ್ಲಿ ತೀರಾ ಒಂದು ಪೇಟೆಯಿಂದ ಹೊರಭಾಗದಲ್ಲಿ ಇವತ್ತು ಇಂತಹ ಒಂದು ಸಂಗ್ರಹವನ್ನು ಇಲ್ಲಿ ಮಾಡಿ ಆರ್.ಎನ್. ಕಲೆಕ್ಷನ್ ಮತ್ತು ಮಾರ್ಕೆಟ್ನವರು ಈ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಪರಿಸರದ ಜನರಿಗೆ ಒದಗಿಸುವುದರ ಜೊತೆಗೆ ಎಲ್ಲ ಸಮಗ್ರವಾದಂಥ ವಸ್ತುಗಳ ಸಂಗ್ರಹವನ್ನೇ ಇಲ್ಲಿ ಮಾಡಿರ್ತಾರೆ. ನಿಜವಾಗಿಯೂ ಅವರ ಒಂದು ಶ್ರಮವನ್ನು ಮೆಚ್ಚಬೇಕಾದ್ದು. ಇವತ್ತು ಆನ್ಲೈನ್ ಖರೀದಿಯ ಒಂದು ವ್ಯವಸ್ಥೆಯ ಒಳಗೂ ಕೂಡ ಇಂತಹ ಒಂದು ಮಳಿಗೆಯನ್ನು ಸ್ಥಾಪಿಸಿ ಅದರೊಟ್ಟಿಗೆ ಎಲ್ಲ ಒಂದು ಸಮಾಜದ ಎಲ್ಲ ಜನರಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಅವರಿಗೆ ಮತ್ತು ಈ ಒಂದು ವ್ಯವಹಾರಕ್ಕೆ ದೇವರು ಅವರನ್ನು ಬೆಂಬಲಿಸಲಿ. ನಾವೆಲ್ಲವೂ ಕೂಡ ನಮ್ಮ ಈ ಪರಿಸರದ ಜನರು ಅವರನ್ನು ಬೆಂಬಲಿಸಿ ಮತ್ತು ಅವರ ಈ ವ್ಯಾಪಾರವು ಅಭಿವೃದ್ಧಿಯನ್ನು ಹೊಂದಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಆರ್.ಎನ್. Collection and Market. This is a proud shop for us because it's in our area, which is easily reachable. I'm proud because one of my senior brother has made this shop. It's reachable to us and our people who are near to us. One of the main thing is we can easily reach all branded item in best price. That was the one biggest plus points for this shop. So I really proud on this, and all the best for my friend, my brother, for shop and for future. Want to have some good wedding collections, you can come here. It's located in Uchila opposite to Reliance Petrol Bunk. You have all kind of dresses here, starting from branded to unbranded, everything. This is one of the AGO wholesale distributor here. So for whatever you want, like you wish it, you will get it here. Whatever you wish it for, especially on dressings or wedding collections or whatever, like you ask for, you will get it here. So I request everyone who are watching this to come and visit this shop, where you can find each and everything from, like you say, A to Z, everything. So I request everyone to come here and have a look at this shop. Thank you. आर.एन. कलेक्शन एंड मार्केट, यहाँ बच्चों का बहुत सारे खिलौने हैं और यहाँ छोटे बच्चों का वॉच भी है, हियरिंग्स, रिंग, रबर आइटम्स, लड़कियों को और लड़कों को बहुत सारे हैं, जीन्स पैंट. यहाँ का ऑफर है, आप कभी भी आपके मर्जी पर बहुत सारे ऑफर मिलेंगे.
बच्चों का खिलौने का आइटम्स, गाड़ी भी है और चॉकलेट्स। आपको जो सामान चाहिए आप ले सकते हो। स्नैक शेरी बॉक्स, आप स्कूल का आइटम्स, बैग भी है, बुक्स, कार्डबोर्ड, पेंसिल शार्पनर्स, बहुत सारी चीज़। First of all, I congratulate the owner of this shop, Mr. Abdul Rahim, and his wife, Mrs. Najma, for setting up this beautiful shop, RN Collection and Market. This particular shop is kind of one-stop solution for most of our shopping needs. We get variety of branded clothings from various well-known brands such as Avasa, Avira, Reliance, Ajaio, etc. for reasonable prices. When compared to other bigger showrooms of the city, we get products for much lesser prices here. Kids clothings and other fashion accessories are quite mind-blowing here, and we can rely on this shop for certain home appliances and fancy, etc. So I must say that this shop is a must-visit place for all the customers out there. I once again congratulate the owners and staff of this shop and wish them all the best. Thank you. Special, you have different schemes, special schemes for customers based on the customers' convenient. And Customers' budget. Yeah, customers' budget. It's quite affordable. Prices are quite affordable. Once if you visit, you will get to know. You will get an overall picture of, especially for the ladies, the house daily housewares. You get variety of clothings. I'm from Ullal, but I do visit. Certain materials are simple yet grand. That type of clothing you get. Simple yet grand. It doesn't look gaudy also. So the customers who wish to buy such things, this is a best place. RN ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ ಮಳಿಗೆದ ಮಾಲಕಿರು ರಹೀಂ ಉಚ್ಚಿಲ್ ಪೊಸಕುರಲೊಟ್ಟಿಗೆ ಪಾತಿರೊಂದು UBM ಅರೇಂಜರ್ಸ್ ಮುಖೇನ ಉದ್ಯಮ ಕ್ಷೇತ್ರಕ್ಕೆ ಪೆಚ್ಚಿದ್ದೀನ ತಾನು ಲಾಕ್ಡೌನ್ ಪೊರ್ತು ತನ್ನ ಧರ್ಮಪತ್ನಿ ಕೊರ್ನ ಯೋಚನೆದಂಚ ಈ ಮಳಿಗೆನ ಮಲ್ಲ ಮಟಡು ಸುರುಮಾಲ್ತೊಂದುಲ್ಲೆ ನನ್ನ ದುಂಬಗ ಆನ್ಲೈನ್ ಮಾರಾಟ ವ್ಯವಸ್ಥೆಯಲ್ಲ ಮಲ್ಪನ ಯೋಚನೆ ಉಂಟು ಮಾತಾ ಗ್ರಾಹಕರ್ಲ ಮಲ್ಲ ಮಟಡು ಪ್ರೋತ್ಸಾಹ ಕೊರ್ದು ಈ ಉದ್ಯಮನು ಬುಲೆಪಾಡು ಪಣದು ವಿನಂತಿ ಮಲ್ತೊಂಡರು. ಸೋಮೇಶ್ವರ ಉಚ್ಚಿಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವು RN ಕಲೆಕ್ಷನ್ ಎಂಬ ಒಂದು ಮಳಿಗೆಯನ್ನು 2020ರಲ್ಲಿ ನಾವೊಂದು ಚಿಕ್ಕ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೇನೆ ನಾನು. ಆಮೇಲೆ ಆ ಮಳಿಗೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಹೊಂದಿ ಆ ಮಳಿಗೆಯನ್ನು ಆ ಕಟ್ಟಡದ ಅಂತಸ್ತಕ್ಕೆ ನಾನು ವರ್ಗಾವಣೆ ಮಾಡಿದಾಗ ಆ ಕಟ್ಟಡಕ್ಕೆ ನಾನು ಒಂದು ಅಂದವನ್ನು ಕೊಟ್ಟು ಒಂದು RN ಕಲೆಕ್ಷನ್ ಒಂದು ಫ್ಯಾಮಿಲಿ ಶಾಪನ್ನಾಗಿ ನಾನು ಬೆಳವಣಿಗೆಯನ್ನು ಮಾಡಿಕೊಂಡೆ. ನನಗೆ ಇಲ್ಲಿಯ ಊರಿನ ಈ ಪರಿಸರದ ಎಲ್ಲ ಜನರ ನನಗೊಂದು ಒಳ್ಳೆಯ ಅಭಿಪ್ರಾಯದಲ್ಲಿ ಅವರೊಂದಿಗೆ ನಾನು ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ನಾನು ಅವರೊಟ್ಟಿಗೆ ಈ ಒಂದು ಶಾಪನ್ನು ಯಾವ ರೀತಿಯಲ್ಲಿ ನಾನು ನಿರ್ಮಿಸಬೇಕು ಎನ್ನುವ ಒಂದು ಉದಾಹರಣೆಗೊಂದು ನನ್ನಿಂದ ಎಲ್ಲ ಫ್ರೆಂಡ್ಸ್ಗಳು ನನ್ನ ಊರಿನ ಎಲ್ಲ ಯುವಕರು ನನಗೊಂದು ಹಿತವಚನಗಳನ್ನು ನೀಡಿ ಒಂದು ಒಳ್ಳೆಯ ಒಂದು ಅಂಗಡಿಯನ್ನು ಪ್ರಾರಂಭಿಸು, ಒಳ್ಳೆಯ ಬ್ರ್ಯಾಂಡನ್ನು ನೀನು ಮಾರಾಟ ಮಾಡು ಅಂತ. ಅದಕ್ಕೆ ನಾನು ರಿಲಯನ್ಸ್ನ ಅವರ ಅಜಿಯೋ ಬ್ರ್ಯಾಂಡನ್ನು ಹಿಡಿದುಕೊಂಡೆ. ನಾನು ಬೇರೆ ಎಲ್ಲ ಮಾಲ್ನಲ್ಲಿ ಮಾರುವಂಥ ಒಂದು ಉದಾಹರಣೆಗೆ ಹೇಳೋದಾದರೆ 999ಗೆ ಮಾರುವಂಥ ವಸ್ತುವನ್ನು ನಾನು ನನ್ನ ಮಳಿಗೆಯಲ್ಲಿ 499ಗೆ ನಾನು ಮಾರಾಟ ಮಾಡ್ತಿದ್ದೇನೆ. ಅದು ಬ್ರ್ಯಾಂಡೆಡ್ ವಸ್ತು ಆಗಿದೆ. ನನ್ನ ಮಳಿಗೆಯಲ್ಲಿ ನಾನು ಉತ್ತರ ಪ್ರದೇಶದಿಂದ, ದಿಲ್ಲಿಯಿಂದ ಮತ್ತು ಬೊಂಬಾಯಿಯಿಂದ, ಬೆಂಗಳೂರಿಂದ ಖರೀದಿ ಮಾಡಿಕೊಂಡು ಮಾರುವಂಥ ಎಲ್ಲ ವಸ್ತುಗಳು ನನ್ನ ಹತ್ರ ಲಭ್ಯವಿದೆ. ನನ್ನಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಾನು ಹಲವಾರು ಬ್ರ್ಯಾಂಡ್ಗಳನ್ನು ನಾನು ಮಾರಾಟ ಮಾಡ್ತಿದ್ದೇನೆ.
ನನ್ನ ಬಟ್ಟೆಯಲ್ಲಿ ನನ್ನ ಈ ಮಳಿಗೆಯಲ್ಲಿ ಯಾವುದೇ ರೀತಿಯ ಕಲರ್ ಆಗಲಿ ಯಾವುದೇ ರೀತಿಯ ಕೆಡುಕು ವಸ್ತುಗಳು ನಾನು ಮಾರಾಟ ಮಾಡೋದಿಲ್ಲ. ಯಾಕಂತೇಳಿದ್ರೆ ನಾನು ಇಲ್ಲಿ ಈ ಪರಿಸರ ಚಿರಪರಿಚಿತ. ಈ ಮಾಡೂರು ಪರಿಸರ, ಬೀರಿ, ಕೋಟೆಕಾರು, ಉಚ್ಚಿಲ, KC ರೋಡು, ತಲಪಾಡಿ, ಇನ್ನಿತರ ಕಿನ್ಯಾ ಭಾಗದಿಂದ ಕೂಡ ನನಗೆ ಕಸ್ಟಮರ್ಗಳು ಬರ್ತಾ ಇದ್ದಾರೆ. ಈ ರೀತಿ ನನ್ನ ಬೆಳವಣಿಗೆಗೆ ಮತ್ತು ನನ್ನ ಅಂಗಡಿಗೆ ನನ್ನ ಮೂಲಾಧಾರವೇ ನನ್ನ ಗ್ರಾಹಕರು. ನನಗೆ ಗ್ರಾಹಕರು ಕೊಟ್ಟಂತಹ ಒಂದು ಅತ್ಯುತ್ತಮ ಒಂದು ಕೊಡುಗೆ ಅಂತ ಹೇಳಿದ್ರೆ ವ್ಯಾಪಾರ. ನಾನು ವ್ಯಾಪಾರದಲ್ಲಿ ಮುಂದೆ ಬರಬೇಕಾದ್ರೆ ನನಗೆ ಗ್ರಾಹಕರ ಸಹಮತಿ ಕೂಡ ಬೇಕು. ಮತ್ತು ನಾನು ಹಣಕ್ಕೆ ತಕ್ಕಂತಹ ಮೌಲ್ಯ ಅಂತಹ ವಸ್ತುಗಳು ನಾನು ಮಾರಾಟ ಮಾಡ್ತಿದ್ದೇನೆ. ಅತ್ಯಂತ ಕಡಿಮೆ ಬೆಲೆಗೆ ನಾನು ವಸ್ತುಗಳನ್ನು ಮಾರಾಟ ಮಾಡ್ತಿದ್ದೇನೆ. ನನ್ನ ಇನ್ನು ಮುಂದಿನ ಕನಸು ಏನಂತ ಹೇಳಿದ್ರೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಈ ಘಟಕಕ್ಕೆ ಇನ್ನಷ್ಟು ಕಡಿಮೆ ರೇಟ್ನಲ್ಲಿ ಮಾರಾಟ ಮಾಡಬೇಕು ಅಂತ ನನ್ನ ಆಸೆ ಇದೆ. ಮತ್ತು ಬಡವರು ಕೂಡ ಬ್ರ್ಯಾಂಡೆಡ್ ವಸ್ತುಗಳನ್ನು ಉಡಬೇಕು ಅಂತ ಒಂದು ಆಸೆ. ಬ್ರ್ಯಾಂಡೆಡ್ ವಾಚಿಗಳಾಗಲಿ, ಬ್ರ್ಯಾಂಡೆಡ್ ಕನ್ನಡಕಗಳಾಗಲಿ, ಬ್ರ್ಯಾಂಡೆಡ್ ಎಲ್ಲ ಬಟ್ಟೆ ಬರೆಗಳು ನಾನು ಇಲ್ಲಿ ಮಾರಾಟ ಮಾಡ್ತಿದ್ದೇನೆ. ಅದರೊಟ್ಟಿಗೆ ಆಟಿಕೆ ವಸ್ತುಗಳು ಕಡಿಮೆ ದರದಲ್ಲಿ ಆಟಿಕೆ ವಸ್ತು ಕೊಡ್ತಾ ಇದ್ದೇನೆ ನಾನು. ನನ್ನ ಒಂದೇ ಉದ್ದೇಶ ಬಡವರು ಕೂಡ ಬ್ರ್ಯಾಂಡೆಡ್ ವಸ್ತುವನ್ನು ಉಪಯೋಗಿಸಬೇಕು ಅಂತೇಳಿ ಈ ಒಂದು ಕನಸಾಗಿದೆ ನಂದು. ಈ ಕನಸು ನನಸು ಮಾಡಿದಾದರೆ ಈ ಪರಿಸರದ ನನ್ನ ಎಲ್ಲ ಸ್ನೇಹಿತರು, ನನ್ನ ಹಿತೈಷಿ ಬಂಧುಗಳು ನನಗೊಂದು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಂಡತಿ, ನನ್ನ ಈ 2 ಮಕ್ಕಳ ತಾಯಿ ಮನೆಯಲ್ಲಿ ಕುಳಿತುಕೊಂಡು ಖಾಲಿ ಇರುವಾಗ ಅವಳು ಕೆಲವು ಬ್ರ್ಯಾಂಡೆಡ್ ವಸ್ತುಗಳನ್ನು TVಯ ಮೂಲಕ, ಆನ್ಲೈನ ಮೂಲಕ ತರಿಸಿ ಅದನ್ನು ಮಾರಾಟ ಮಾಡ್ತಿದ್ರು. ಅವರಿಗೊಂದು ಅದು ಏನೊಂದು ಅಭಿರುಚಿ ಆಯಿತು. ನನ್ನ ಹತ್ರ ಹೇಳಿದರು, ನೀವೊಂದು ಮಳಿಗೆಯನ್ನು ನನಗೆ ಮಾಡಿಕೊಡಿ ಅಂತ. ನನ್ನ 2 ಗಂಡು ಮಕ್ಕಳು ನನಗೆ ಸಪೋರ್ಟ್ ಮಾಡಿದರು. ನನ್ನ ಹೆಂಡತಿ ನನಗೆ ಸಪೋರ್ಟ್ ಮಾಡಿದ ಕಾರಣ ಇಷ್ಟೊಂದು ದೊಡ್ಡ ಮಳಿಗೆಯನ್ನು ಪ್ರಾರಂಭಿಸೋಕ್ಕೆ ಒಂದು ಅವಕಾಶ ನನಗೆ ಮಾಡಿ ಕೊಟ್ಟಿದ್ದರು. ಮತ್ತು ಎರಡನೇದು ಹೇಳಿದರೆ ನಾನು ಶಾಮ್ಯಾನದ ಮೂಲಕ ಜನರಿಗೆ ಚಿರಪರಿಚಿತ. ಎಲ್ಲ ಕಡೆ ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ ನಾನು ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದಾ ನಾನು ಎಲ್ಲ ಕಡೆ ಈ ಒಂದು ಚಪ್ಪರದ ಕೆಲಸವನ್ನು ಮಾಡಿದೆ ನಾನು. ಅದರಲ್ಲಿ ನಾನು ಚಿರಪರಿಚಿತ. ಸೋಮೇಶ್ವರ ಉಚ್ಚಿಲ ಬಸ್ ನಿಲ್ದಾಣ ಕೈತಲು ಉಪ್ಪುನ RN ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ ಮಳಿಗೆಡು ಮದಿಮೆದ ದುತ್ತೈತಲು ಪೊಂಜೋ ಆಂಜೋಲೆನ ಜೋಕ್ಲೆನ ದುತ್ತುಲು ಶೂ, ಪಾದರಕ್ಷೆ, ಬೆಲ್ಟ್, ವಾಚ್, ಗಡಿಯಾರ, ಜಾಕೆಟ್, ಹೆಲ್ಮೆಟ್, అటిల్గు బోడాపిన సామాగ్రిలో ఎలక్ట్రానిక్స్, సోలార్, ఫర్నిచర్స్, గొబ్బున సామానులు, ఉడుగుర కొరకున వస్తువులు, దిననిత్యದ ಆಹಾರ ಸಾಮಗ್ರಿಗಳು, ಸ್ಟೇಷನರಿ ಇಂಚ ಮಾತಾ ಅಗತ್ಯ ವಸ್ತುలు ಒಂಜೆ ಮಳಿಗೆಡು ಕಮ್ಮಿ ಬೆಲೆಡು ಮೂಲು ತಿಕ್ಕೆರ ಉಂಡು.